ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಸೇವಾ ಟ್ರಸ್ಟ್ ಇದರ ಆಶ್ರಯದಲ್ಲಿ ನಡೆಯುವ ಈ ವರ್ಷದ ಜಾತ್ರಾ ಮಹೋತ್ಸವದ ಪತ್ರಿಕಾಗೋಷ್ಠಿಯನ್ನು ಈ ಸಂದರ್ಭದಲ್ಲಿ ಆ ಮೂಲಕ ಇಡೀ ಸಮಾಜಕ್ಕೆ ಇಲ್ಲಿನ ಕಾರ್ಯಕ್ರಮಗಳ ರೂಪುರೇಷೆ ಮತ್ತು ಪರಿಚಯ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾವೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಸೇವಾ ಟ್ರಸ್ಟ್ ಇದರ ಆಶ್ರಯದಲ್ಲಿ 2016ನೇ ಇಸವಿಯಲ್ಲಿ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಆಯಿತು. ಇದೀಗ 2026ನೇ ಈ ವರ್ಷದ ಜಾತ್ರಾ ಮಹೋತ್ಸವ 10ರ ಸಂಭ್ರಮದ ಜಾತ್ರಾ ಮಹೋತ್ಸವ. ಈ ಹಿನ್ನೆಲೆಯಲ್ಲಿ ಟ್ರಸ್ಟಿನ ಅಧ್ಯಕ್ಷರು, ನಿಕಟಪೂರ್ವಾಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ವರ್ಷದ ಜಾತ್ರಾ ಮಹೋತ್ಸವ ಅದು ಸ್ಮರಣೀಯವಾದ ಜಾತ್ರಾ ಮಹೋತ್ಸವ ಆಗಬೇಕು ಅನ್ನುವಂಥ ಉದ್ದೇಶದಿಂದ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ದಶಮಾನೋತ್ಸವದ ಸಂಭ್ರಮದ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸನ್ನದ್ಧ ಮಾಡಿದ್ದೆವು. ಈ ಹಿನ್ನೆಲೆಯಲ್ಲಿ ಇದೇ ಬರುವ 23ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಡಾಕ್ಟರ್ ವೀಣಾ ಬನ್ನಂಜಿಯವರ ಕೃಷ್ಣ ಕಥಾಮೃತ ಪ್ರವಚನ ಮಾಲಿಕೆ ಕಾರ್ಯಕ್ರಮ ಸನ್ನಿಧಾನದಲ್ಲಿ ನಡೆಯಲಿಕ್ಕಿದೆ. 23ನೇ ತಾರೀಕಿಗೆ ಸಂಜೆ 4 ಗಂಟೆಗೆ ಸರಿಯಾಗಿ ಡಾಕ್ಟರ್ ವೀಣಾ ಬನ್ನಂಜಿಯವರು ನಮ್ಮ ಗ್ರಾಮವನ್ನು ಪ್ರವೇಶ ಮಾಡಲಿಕ್ಕಿದ್ದಾರೆ. ಅವರಿಗೆ ಪೌರ ಸ್ವಾಗತವನ್ನು ಆ ಸಂದರ್ಭದಲ್ಲಿ ಈ ಗ್ರಾಮದ ಮತ್ತು ತಾಲೂಕಿನ ಅನೇಕ ಗಣ್ಯರ ಉಪಸ್ಥಿತಿಯಲ್ಲಿ ನಾವೆಲ್ಲ ಇದ್ದುಕೊಂಡು ಮಾಡಲಿಕ್ಕಿದ್ದೇವೆ. ಒಂದು ಭವ್ಯವಾದ ಮೆರವಣಿಗೆ ಮೂಲಕ ಡಾಕ್ಟರ್ ವೀಣಾ ಬನ್ನಂಜಿಯವರು ಈ ಕ್ಷೇತ್ರಕ್ಕೆ ಆಗಮಿಸಲಿಕ್ಕಿದ್ದಾರೆ. ಸರಿಯಾಗಿ 5:30 ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆಯನ್ನು ಈ ಕ್ಷೇತ್ರದ ಭಕ್ತರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರುವ ಶ್ರೀಮತಿ ಸೋನಿಯಾ ಯಶೋವರ್ಮ ಅವರು ಅಧ್ಯಕ್ಷತೆಯನ್ನು ನಿರ್ವಹಿಸಲಿಕ್ಕಿದ್ದಾರೆ. ಹಾಗೆ ಉದ್ಘಾಟನೆಯನ್ನು ಶ್ರೀಮತಿ ಸುಮತಿ ಮಾಧವ್ ಭಟ್ ಆಟಿಕುಕ್ಕೆ ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಹಾಗೂ ಅನೇಕ ಗಣ್ಯರ ಉಪಸ್ಥಿತಿಯಲ್ಲಿ, ವಿಶೇಷವಾಗಿ ಮಹಿಳಾ ಗಣ್ಯರ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಾವು ನೀಡಲಿಕ್ಕಿದ್ದೇವೆ. ಉದ್ಘಾಟನಾ ಸಮಾರಂಭದ ನಂತರ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಠಣ ಮತ್ತು ಮಕ್ಕಳಿಂದ ಭಗವದ್ಗೀತಾ ಪಠಣ ಕಾರ್ಯಕ್ರಮ ನಡೆಯುತ್ತದೆ. ನಂತರ ಸರಿಯಾಗಿ 6:30ಕ್ಕೆ ಶ್ರೀಕೃಷ್ಣ ಕಥಾಮೃತ ಉಪನ್ಯಾಸ ಮಾಲಿಕೆ 23ನೇ ತಾರೀಕಿಗೆ ಆರಂಭಗೊಳ್ಳಲಿಕ್ಕಿದೆ. ಕಾರ್ಯಕ್ರಮದ ನಂತರ ಅನ್ನ ಸಂತರ್ಪಣೆಯ ವ್ಯವಸ್ಥೆಯೂ ಇರ್ತದೆ. ಹಾಗೆ 23ರಿಂದ ಮೊದಲುಗೊಂಡು 30ನೇ ತಾರೀಕಿನವರೆಗೆ 8 ದಿನಗಳ ಪರ್ಯಂತ ಶ್ರೀಕೃಷ್ಣ ಕಥಾಮೃತ ಪ್ರವಚನ ಮಾಲಿಕೆ ನಡೆದು 30ನೇ ತಾರೀಕಿಗೆ ಸಂಜೆ ವೇಳೆಗೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಇರ್ತದೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಕಳೆದ 10 ವರ್ಷಗಳಿಂದ ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮವನ್ನು ಬೋಧನೆ ಮಾಡಿದ ಪರ್ವದಿನವನ್ನು ಭೀಷ್ಮ ಏಕಾದಶಿ ಅಂತ ಹೇಳಿ ಆಚರಿಸಿಕೊಂಡು ಬಂದಿದ್ದೇವೆ. ಈ ವರ್ಷ ಆ ಕಾರ್ಯಕ್ರಮಕ್ಕೂ 10ರ ಸಂಭ್ರಮದ ಆ ವಿಶೇಷ ಕಾರ್ಯಕ್ರಮ ಇರ್ತದೆ. ಈ ಹಿನ್ನೆಲೆಯಲ್ಲಿ ತಾಲೂಕಿನ ಮತ್ತು ಜಿಲ್ಲೆಯ ಸಾವಿರಾರು ಭಕ್ತರು ಏಕಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಸಾಮೂಹಿಕವಾದ ವಿಷ್ಣು ಸಹಸ್ರನಾಮ ಪಠಣವನ್ನು ನಾವು ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಕೇಳಿದ್ರೆ, ಸಂಜೆ ವೇಳೆಗೆ 5 ಗಂಟೆಗೆ ಸರಿಯಾಗಿ ಸುಮಾರು ನಮ್ಮ ನಿರೀಕ್ಷೆಯಲ್ಲಿ 2,000ಕ್ಕೂ ಮಿಕ್ಕ ಭಕ್ತರು ಆ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಆ 2,000ಕ್ಕಿಂತಲೂ ಮಿಕ್ಕ ಭಕ್ತರು ಏಕಕಾಲದಲ್ಲಿ ವಿಷ್ಣು ಸಹಸ್ರನಾಮವನ್ನು 5 ಬಾರಿ ಪಠಣ ಮಾಡಲಿಕ್ಕಿದ್ದೇವೆ. ಆ ಮೂಲಕ 10,000 ಕಂಠಗಳ ಪಠಣ ಅದಾಗಬೇಕು ಅನ್ನುವಂತಹ ಸಂಕಲ್ಪ ಟ್ರಸ್ಟ್ ಮತ್ತು ಜಾತ್ರಾ ಮಹೋತ್ಸವ ಸಮಿತಿ ಮತ್ತು ದಶಮಾನೋತ್ಸವ ಸಮಿತಿಯದು. ಒಟ್ಟರ್ಥದಲ್ಲಿ ಈ ಕಾರ್ಯಕ್ರಮದ ಮೂಲಕ ಕೃಷ್ಣನ ಕೋಟಿ ನಾಮಸ್ಮರಣೆ ಆಗಬೇಕು ಅನ್ನುವಂತಹ ಸಂಕಲ್ಪ ನಮ್ಮದು. ಈ ಹಿನ್ನೆಲೆಯಲ್ಲಿ ತಾಲೂಕು ಮತ್ತು ಜಿಲ್ಲೆಯ ಎಲ್ಲ ಭಕ್ತರನ್ನು ಈ ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ, ಆಮಂತ್ರಿಸ್ತಾ ಇದ್ದೇವೆ. ಜೊತೆಯಲ್ಲಿ 29ನೇ ತಾರೀಕು ಭೀಷ್ಮ ಏಕಾದಶಿಯ ಪರ್ವಕಾಲ. ಪ್ರತಿ ವರ್ಷ ಈ ದಿನವನ್ನು ನಾವೆಲ್ಲ ಸಾಮೂಹಿಕ ಸತ್ಯನಾರಾಯಣ ಪೂಜೆಯ ಮೂಲಕ ಆಚರಿಸ್ತಾ ಬಂದಿದ್ದೇವೆ ಮತ್ತು ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಠಣದ ಮೂಲಕ ಆಚರಿಸ್ತಾ ಬಂದಿದ್ದೇವೆ. ನಾಡಿನ ದಿನವು 29ನೇ ತಾರೀಕು ಮಾಘ ಮಾಸ ಏಕಾದಶಿಯ ಪರ್ವಕಾಲ. ಬೆಳಗ್ಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಇರ್ತದೆ. ನಂತರ ವಿಷ್ಣು ಸಹಸ್ರನಾಮ ಯಜ್ಞ ಕಾರ್ಯಕ್ರಮ, ಅದು ಮಂಗಳೂರಿನ ವೇದಿಕರಾದ ಡಾಕ್ಟರ್ ಸತ್ಯಕೃಷ್ಣ ಭಟ್ ಮತ್ತು ಅವರ ತಂಡದವರು ಆಗಮಿಸುವ ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲೂ ಎಲ್ಲ ಭಕ್ತರು ಭಾಗವಹಿಸಬೇಕು ಅನ್ನುವಂತಹ ವಿನಂತಿ ನಮ್ಮದು. 30ನೇ ತಾರೀಕಿಗೆ ಸಂಜೆ ವೇಳೆಗೆ 30ನೇ ತಾರೀಕು ಸಂಜೆ ವೇಳೆಗೆ ಶ್ರೀಕೃಷ್ಣ ಕಥಾಮೃತ ಉಪನ್ಯಾಸ ಮಾಲಿಕೆಯ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಆ ಸಂದರ್ಭದಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿ ಸಮಾರೋಪ ಸಮಾರಂಭಕ್ಕೆ ಅನೇಕ ಗಣ್ಯರು, ತಾಲೂಕಿನ ಗಣ್ಯರು ಉಪಸ್ಥಿತರಿದ್ದು ಆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಜೊತೆಯಲ್ಲಿ 31
ಮತ್ತು 1ನೇ ತಾರೀಕಿಗೆ ವಾರ್ಷಿಕ ಪ್ರತಿಷ್ಠಾ ವರ್ಧಂತಿ ಉತ್ಸವ ಕಾರ್ಯಕ್ರಮ ಮತ್ತು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. ಬಲಿ ಉತ್ಸವಾದಿ ಕಾರ್ಯಕ್ರಮಗಳು ಮತ್ತು ಪರಿವಾರ ದೇವತೆಗಳಿಗೆ ಮತ್ತು ನಾಗ ಸನ್ನಿಧಾನದಲ್ಲಿ ಪೂಜಾ ವಿಧಿವಿಧಾನಗಳು ಆ ಸಂದರ್ಭದಲ್ಲಿ ನಡೆಯಲಿಕ್ಕಿವೆ ಮತ್ತು ಸನ್ನಿಧಾನದಲ್ಲಿ ವಿಶೇಷ ಪೂಜೆಗಳು ನಡೆಯಲಿಕ್ಕಿವೆ. 1ನೇ ತಾರೀಕಿಗೆ ದರ್ಶನ ಬಲಿ ಉತ್ಸವ, ಬಟ್ಟಲು ಕಾಣಿಕೆ ಮತ್ತು ಸಂಜೆ ವೇಳೆಗೆ ದುರ್ಗಾಪೂಜೆ, ರಂಗಪೂಜೆ ಮತ್ತು ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ, ಜೊತೆಯಲ್ಲಿ ಆಳ್ವಾಸ ಸಾಂಸ್ಕೃತಿಕ ಪ್ರತಿಷ್ಠಾನದ ಮೂಲಕ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದದ ಮೂಲಕ ಕಳೆದ ಇಷ್ಟು ವರ್ಷಗಳಲ್ಲಿ ನಮಗೆ ನಡೆಸಲಿಕ್ಕೆ ಸಾಧ್ಯವಾಗಿದೆ. ಈ ವರ್ಷವೂ ಪೂಜ್ಯ ಖಾವಂದರ ಶುಭಾಶೀರ್ವಾದದಿಂದ ನಮ್ಮ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾಗಿರುವ ಶರತ್ ಕೃಷ್ಣ ಪಡವಟ್ನಾಯ ಇವರ ಮಾರ್ಗದರ್ಶನದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ನೀಲೇಶ್ವರ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಈ ಕ್ಷೇತ್ರದ ಅರ್ಚಕರಾಗಿರುವ ದಿನೇಶ್ ಭಟ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ನಡೀಲಿಕ್ಕಿವೆ. ಜೊತೆಯಲ್ಲಿ ನಮ್ಮ ಈ ದಶಮಾನೋತ್ಸವ ಸಮಿತಿಯ ಕಾರ್ಯಕ್ರಮಗಳು ನಮ್ಮ ಈ ಕ್ಷೇತ್ರದ ಶಾಸಕರಾಗಿರುವ ಸನ್ಮಾನ್ಯ ಹರೀಶ್ ಪುಂಜ ಮತ್ತು ಶರತ್ ಕೃಷ್ಣ ಬಡವಟ್ನಾಯ ಇವರ ಗೌರವಾಧ್ಯಕ್ಷತೆಯಲ್ಲಿ ಮಾನ್ಯ ಶಶಿಧರ್ ಶೆಟ್ಟಿ ಬರೋಡ ಹಾಗೂ ಪೂರಣ್ ವರ್ಮ ಸರ್ ಇವರ ಅಧ್ಯಕ್ಷತೆ ಮತ್ತು ಕಾರ್ಯಾಧ್ಯಕ್ಷತೆಯಲ್ಲಿ ನಡೀಲಿಕ್ಕಿವೆ. ಈ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಹರೀಶ್ ಸಾಲಿಯಾನ್ ಮೋರ್ತಾಜ್ ಮತ್ತು ನಿಕಟಪೂರ್ವ ಅಧ್ಯಕ್ಷರಾಗಿರುವ ಉಮೇಶ್ ಕತ್ತಡ್ಕ ಹಾಗೂ ಉಪಾಧ್ಯಕ್ಷರಾಗಿರುವ ತನುಜಾ ಶೇಖರ್ ಮತ್ತು ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು, ಸದಸ್ಯರು ಅತ್ಯಂತ ಮುತುವರ್ಜಿಯಿಂದ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸುವುದರ ಮೂಲಕ ಎಲ್ಲ ಇಷ್ಟು ವರ್ಷಗಳ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಬಂದಿವೆ. ಹಾಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರನ್ನು ಮತ್ತು ದೃಶ್ಯ ಮಾಧ್ಯಮ ಸ್ನೇಹಿತರನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಯಾಕೆಂದರೆ ಪ್ರತಿ ವರ್ಷ ಇಲ್ಲಿ ನಡೆಯುವ ಧನುರ್ಮಾಸದ ಕಾರ್ಯಕ್ರಮ ಕಳೆದ 10 ವರ್ಷಗಳಲ್ಲಿ ಕ್ಷೇತ್ರ ಸನ್ನಿಧಾನದಲ್ಲಿ ವಿಶೇಷವಾಗಿ ನಡೆದುಕೊಂಡು ಬಂದಿರುವಂತಹ ಧನುರ್ಮಾಸದ 30 ದಿನಗಳ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಠಣ ಕಾರ್ಯಕ್ರಮ ಒಂದು ನೂತನ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಮಾಧ್ಯಮ ಸ್ನೇಹಿತರು ಬೆಳಗ್ಗೆ 5 ಗಂಟೆಗೆ ಇಲ್ಲಿ ಉಪಸ್ಥಿತರಿದ್ದು ಆ ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ದಿನ ಭಾಗವಹಿಸ್ತಾ ಬಂದಿರುವಂಥದ್ದು ವಿಶೇಷತೆ. ಹಾಗೂ ಈ ಸಂದರ್ಭದಲ್ಲಿ ದೃಶ್ಯ ಮಾಧ್ಯಮದವರು ಆ ಸಂದರ್ಭದಲ್ಲಿ ಪ್ರತಿ ವರ್ಷ ಬಂದು ಭಾಗವಹಿಸ್ತಾ ಇರುವಂಥದ್ದು ವಿಶೇಷ. ಈ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ವತಿಯಿಂದ ಮಾಧ್ಯಮ ಸ್ನೇಹಿತರಿಗೂ ದೃಶ್ಯ ಮಾಧ್ಯಮದ ಸ್ನೇಹಿತರಿಗೂ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈ ವರ್ಷ ವಿಶೇಷವಾಗಿ ನಡೆದಂತಹ ಧನುರ್ಮಾಸದ 30 ದಿನಗಳ ಕಾರ್ಯಕ್ರಮದಲ್ಲಿ 10,000ಕ್ಕೂ ಮಿಕ್ಕ ಭಕ್ತರು ಬಂದು ಒಟ್ಟು 30 ದಿನಗಳಲ್ಲಿ ಕ್ಷೇತ್ರದಲ್ಲಿ ವಿಷ್ಣು ಸಹಸ್ರನಾಮ ಪಠಣ ಮಾಡಿರುವಂಥದ್ದು ವಿಶೇಷ. ನಮ್ಮ ಟ್ರಸ್ಟಿನ ಸಂಕಲ್ಪ, ಉತ್ಸವ ಸಮಿತಿಯ ಸಂಕಲ್ಪ ಏನಿತ್ತು ಅಂತ ಕೇಳಿದರೆ ಮಾಘ ಮಾಸದ ಏಕಾದಶಿಯ ದಿನ ಕೃಷ್ಣನ ಕೋಟಿ ನಾಮಸ್ಮರಣೆ ಆಗಬೇಕು ಅನ್ನುವಂತಹ ಸಂಕಲ್ಪ ಇದು ನಮ್ಮ ಸಂಕಲ್ಪ. ಆದರೆ ದೈವ ಸಂಕಲ್ಪ ಬೇರೆ. ನಾವು ಮಾಘ ಮಾಸದ ಏಕಾದಶಿ ದಿನ ಕೋಟಿ ನಾಮಸ್ಮರಣೆ ಮಾಡಬೇಕು ಅನ್ನುವಂತಹ ಯೋಚನೆ ಇದ್ದರೆ, ಕೃಷ್ಣನ ಸಂಕಲ್ಪ ಅದಕ್ಕಿಂತ ಮುಂಚೆಯೇ ಕೋಟಿ ನಾಮಸ್ಮರಣೆ ಆಗಬೇಕು, ಭಕ್ತರ ಮೂಲಕ ಆಗಬೇಕು ಅನ್ನುವಂತಹ ಸನ್ನಿಧಾನದ ಸಂಕಲ್ಪ ಅಂತ ಹೇಳಿ ನಾವು ಇವಾಗ ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ. ಯಾಕಂದರೆ ಧನುರ್ಮಾಸದ 30 ದಿನಗಳಲ್ಲಿ 10,000ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಭಕ್ತರು ವಿಷ್ಣು ಸಹಸ್ರನಾಮ ಪಠಣ ಮಾಡುವುದರ ಮೂಲಕ ಕೋಟಿ ನಾಮಸ್ಮರಣೆ ಆಗಿ ಹೋಗಿದೆ ಅನ್ನುವಂತಹ ಸೂಚನೆ ನಮಗೆ ಸಿಕ್ಕಿರುವಂಥದ್ದು. ನಾಡಿನ ಕಾರ್ಯಕ್ರಮ ಮತ್ತೆ ಕೋಟಿ ನಾಮಸ್ಮರಣೆ. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳಿಗೂ ತಾಲೂಕಿನ, ಜಿಲ್ಲೆಯ ಮತ್ತು ರಾಜ್ಯದ ಬೇರೆ ಬೇರೆ ಭಾಗದಿಂದ ಎಲ್ಲ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ವಿಶೇಷವಾಗಿ ಟ್ರಸ್ಟಿನ ಸದಸ್ಯರಾಗಿರುವ ಹರೀಶ್ ಕಾರಿಂಜ ಇದ್ದಾರೆ, ಮತ್ತು ದಶಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಎಸ್.ಎನ್. ಭಟ್ ಇದ್ದಾರೆ, ಹಾಗೂ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ದಂಡಪ್ಪ ಮುಲ್ಯ ಇದ್ದಾರೆ, ಹಾಗೂ ಜಾತ್ರೋತ್ಸವ ಸಮಿತಿಯ ಬಾಲಕೃಷ್ಣರಿದ್ದಾರೆ, ಮತ್ತು ಟ್ರಸ್ಟಿನ ಪದಾಧಿಕಾರಿಗಳಾದ ಗಣೇಶ್ ನೆಲ್ಲಿ ಪಲ್ಕೆ ಅವರು ಇದ್ದಾರೆ. ಮತ್ತು ಸೇರುವಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ವಿಶೇಷವಾದ ವಂದನೆಗಳನ್ನು ಸಲ್ಲಿಸ್ತಾ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರವನ್ನು ನಾವು ಯಾಚಿಸ್ತಾ ಇದ್ದೇವೆ. ಇದರ ಮಧ್ಯೆ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಹಸಿರು ಹೊರೆಕಾಣಿಕೆ ಸಮರ್ಪಣೆ 31ನೇ ತಾರೀಕಿಗೆ ನಡೆಯಲಿಕ್ಕಿದೆ, ಮತ್ತು ಕಮ್ಮಟ ಭಜನೋತ್ಸವ ಕಾರ್ಯಕ್ರಮವು 30ನೇ ತಾರೀಕಿಗೆ ನಡೆಯಲಿಕ್ಕಿದೆ. ವಿಶೇಷವಾಗಿ ನಡೆಯುವ ಆಳ್ವಾಸ ಸಾಂಸ್ಕೃತಿಕ ಕಾರ್ಯಕ್ರಮದ ಆಳ್ವಾಸ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಇಡೀ ತಾಲೂಕಿನ ಗರಿಷ್ಠ ಭಕ್ತರು ಭಾಗವಹಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ, ವಿಶೇಷವಾಗಿ ಕ್ಷೇತ್ರ ಸನ್ನಿಧಾನದಲ್ಲಿ 29ನೇ ತಾರೀಕಿಗೆ ತಂತ್ರಿಗಳು ಆಗಮಿಸಲಿಕ್ಕಿದ್ದಾರೆ. ಸಂಜೆ ವೇಳೆಗೆ ನೀಲೇಶ್ವರದ ಪದ್ಮನಾಭ ತಂತ್ರಿಗಳು 29ನೇ ತಾರೀಕು ಸಂಜೆ ವೇಳೆಗೆ ಆಗಮಿಸಿ 30ನೇ ತಾರೀಕು ಇಲ್ಲಿ ಕ್ಷೇತ್ರದಲ್ಲಿ ಕೊಡಮಂತಾಯ ದೈವ ಪ್ರತಿಷ್ಠೆಯು ನಡೆಯಲಿಕ್ಕಿದೆ. ತತ್ಪೂರ್ವದಲ್ಲಿ ಇಲ್ಲಿ ವಸ್ತ್ರಾಕ್ಷೋಕ್ನ ಹೋಮ ಮತ್ತು ಇತ್ಯಾದಿ
ಪೂರ್ವಭಾವಿ ಕ್ರಿಯಾಭಾಗ ಕರ್ಮಭಾಗಗಳು ನಡೀಲಿಕ್ಕಿವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲ ಸದ್ಭಕ್ತರು ಭಾಗವಹಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ವಂದನೆಗಳು. ಶ್ರೀಕೃಷ್ಣ ಕಥಾಮೃತ ಉಂಟಲ್ಲ, ಈಗ 23ಕ್ಕೆ ಪ್ರಾರಂಭ 6:30 ಗಂಟೆ, ನಿರಂತರ ಅದೇ ಸಮಯ. 23ನೇ ತಾರೀಕಿಗೆ ಉದ್ಘಾಟನಾ ಸಮಾರಂಭದ ನಂತರ ಸರಿಯಾಗಿ 6:30ಕ್ಕೆ ಕೃಷ್ಣ ಕಥಾಮೃತ ಕಾರ್ಯಕ್ರಮ ಆರಂಭ ಆಗ್ತದೆ. ತತ್ಪೂರ್ವದಲ್ಲಿ 6 ಗಂಟೆಯಿಂದ 6:30ರವರೆಗೆ ಮಕ್ಕಳು ಭಗವದ್ಗೀತಾ ಪಠಣ ಮತ್ತು ವಿಷ್ಣು ಸಹಸ್ರನಾಮ ಪಠಣ ಮಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರು ಭಾಗವಹಿಸುವುದು, ಕೇವಲ ಮಕ್ಕಳು ಅಂತ ಹೇಳಿ ಅಲ್ಲ, ಎಲ್ಲ ತಾಲೂಕಿನ ಭಕ್ತರು ಭಾಗವಹಿಸಿ ಸಾಮೂಹಿಕ ವಿಷ್ಣು ಸಹಸ್ರನಾಮದ ಪಠಣದ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ. ಪ್ರತಿದಿನ 6:30ಕ್ಕೆ ಕಾರ್ಯಕ್ರಮ ಆರಂಭ ಆಗ್ತದೆ. 6:30ರಿಂದ 8:15ರವರೆಗೆ ಡಾಕ್ಟರ್ ವೀಣಾ ಬನ್ನಂಜಿಯವರು ಕೃಷ್ಣ ಕಥಾಮೃತ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. 29ನೇ ತಾರೀಕಿಗೆ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಠಣ ಇರುವ ಕಾರಣಕ್ಕೋಸ್ಕರ ಸರಿಯಾಗಿ 4 ಗಂಟೆಗೆ ಎಲ್ಲ ಭಕ್ತರನ್ನು ಇಲ್ಲಿ ಆಮಂತ್ರಣ ಮಾಡಿದ್ದೇವೆ. 5 ಗಂಟೆಯಿಂದ 6:40ರವರೆಗೆ ಸನ್ನಿಧಾನದ ಸುತ್ತಲೂ ಕುಳಿತು ವಿಷ್ಣು ಸಹಸ್ರನಾಮ ಪಠಣ, ಮತ್ತೆ 7 ಗಂಟೆಯಿಂದ 8:15ರವರೆಗೆ ಆ ದಿನದ ಪ್ರವಚನ ಕಾರ್ಯಕ್ರಮ ಇರ್ತದೆ. 30 ನಿಮಿಷ ತಡಾಗಿ ಆರಂಭ ಆಗ್ತದೆ. ಮತ್ತು 8:15ರವರೆಗೆ ಆ ದಿನದ ಪಠಣ ಕಾರ್ಯಕ್ರಮ ಇರ್ತದೆ. ಜೊತೆಯಲ್ಲಿ ಪ್ರತಿನಿತ್ಯದ ಕಾರ್ಯಕ್ರಮ ವಿಶೇಷವಾಗಿ ಮಕ್ಕಳ ಶಂಖನಾದದ ಮೂಲಕ ಆರಂಭಗೊಳ್ಳಲಿಕ್ಕಿದೆ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು 108 ಮಕ್ಕಳು ಶಂಖನಾದ ಮಾಡುವುದರ ಮೂಲಕ ಕಾರ್ಯಕ್ರಮ ಆರಂಭ ಆಗ್ತದೆ. ಇದರ ಜೊತೆಯಲ್ಲಿ ಕ್ಷೇತ್ರದಲ್ಲಿ ಕಳೆದ 10 ವರ್ಷಗಳಿಂದ ಇದೇ ಸ್ಥಳದಲ್ಲಿ ಮಕ್ಕಳಿಗೆ ಭಗವದ್ಗೀತಾ ಪಠಣ ಮತ್ತು ಭಗವದ್ಗೀತಾ ಪಾಠ ಕಾರ್ಯಕ್ರಮ ನಡೆದಿದೆ. ಇವತ್ತು ಬುಧವಾರ, ಇವತ್ತು ಆ ಕಾರ್ಯಕ್ರಮ ಈಗ ತಾನೇ ಮುಗ್ದಿತ್ತು. ಶಾಲೆಗೆ ಹೋಗುವ ಮಕ್ಕಳು ಇಲ್ಲಿ ಬಂದು 8 ಗಂಟೆಗೆ ಸರಿಯಾಗಿ ಬಂದು 8ರಿಂದ 9 ಗಂಟೆವರೆಗೆ ಭಗವದ್ಗೀತಾ ತರಗತಿ ಆಗ್ತದೆ ಪ್ರತಿ ಬುಧವಾರ. ಮತ್ತೆ ಪ್ರತಿ ಶನಿವಾರ ಮಕ್ಕಳಿಗೆ ವಿಷ್ಣು ಸಹಸ್ರನಾಮ ತರಗತಿಯು ಅದು ಇಲ್ಲೇ ಆಗ್ತದೆ. ಅದರ ಜೊತೆಯಲ್ಲಿ ನಾವು ಹಿಂದಿನ ವರ್ಷದಿಂದ ಇಡೀ ಗ್ರಾಮದ ಪ್ರತಿ ಮನೆಗೆ ಶಂಖವನ್ನು ತಲುಪಿಸುವಂತಹ ಒಂದು ಮಹತ್ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಸುಮಾರು 100 ಮನೆಗಳಿಗೆ ಈಗಾಗಲೇ ಶಂಖವನ್ನು ಕೊಟ್ಟಿದ್ದೇವೆ. 500 ಹಿಂದೂ ಬಾಂಧವರ ಮನೆ ಈ ಗ್ರಾಮದಲ್ಲಿದೆ. ಪ್ರತಿ ಮನೆಗೆ ಶಂಖವನ್ನು ತಲುಪಿಸುವ ಸಂಕಲ್ಪ ಇದೆ. ಸಂಪನ್ಮೂಲದ ಕ್ರೋಢೀಕರಣ ಆಗಬೇಕು. ಹಂತ ಹಂತವಾಗಿ ಅದನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ಟ್ರಸ್ಟಿನ ಮೂಲಕ ಅದಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗೆ ಶಂಖವನ್ನು ತಲುಪಿಸುವಂತಹ ಸಂಕಲ್ಪ ಕೃಷ್ಣ ಈಡೇರಿಸ್ತಾನೆ ಅಂತ ಹೇಳುವ ಭರವಸೆ ನಮ್ಮದು. ಕೃಷ್ಣ ನಮಗೆ ಕೊಟ್ಟಂತಹ ಬಹಳ ದೊಡ್ಡ ಒಂದು ಕೊಡುಗೆ ಏನು ಅಂತ ಕೇಳಿದ್ರೆ ಅದೊಂದು ದೊಡ್ಡ ಶಂಖ, ಪಾಂಚಜನ್ಯ. ಈ ಹಿನ್ನೆಲೆಯಲ್ಲಿ ಪ್ರತಿ ಮನೆಯಲ್ಲಿ ಪಾಂಚಜನ್ಯ ಮೊಳಗಬೇಕು ಅಂತ ಹೇಳಿ ಬೆಳಗ್ಗೆ ಸೂರ್ಯೋದಯ ಪೂರ್ವ ಕಾಲದಲ್ಲಿ 5:30 ಗಂಟೆಗೆ ಸರಿಯಾಗಿ ಪ್ರತಿ ಮನೆಯಲ್ಲಿ ಯಾರಾದರೂ ಎದ್ದು ಮನೆಯ ಸದಸ್ಯರು ತುಳಸಿಗೆ ದೀಪ ಇಟ್ಟು ಶಂಖನಾದ 3 ಬಾರಿ ಈ ಶಂಖವನ್ನು ಮೊಳಗಿಸಬೇಕು ಅನ್ನುವಂತಹ ಟ್ರಸ್ಟಿನ ಸಂಕಲ್ಪ. ಈಗಾಗಲೇ ಅದು ಆಚರಣೆಗೆ ಒಂದಷ್ಟು ಮನೆಗಳಲ್ಲಿ ಆರಂಭ ಆಗಿದೆ. ಇನ್ನಷ್ಟು ಮನೆಗಳಿಗೆ ಅದು ಮುಂದಿನ ಕೆಲವೇ ದಿನಗಳಲ್ಲಿ ಅದು ತಲುಪಲಿಕ್ಕಿದೆ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ನಮಗೆ ಈ ಧನುರ್ಮಾಸದಲ್ಲಿ ಮತ್ತು ವಿಷ್ಣು ಸಹಸ್ರನಾಮ ತರಗತಿಗೆ ಅನುಕೂಲ ಆಗುವ ಹಾಗೆ ಮಕ್ಕಳಿಗೆ ವಿಷ್ಣು ಸಹಸ್ರನಾಮ ಪುಸ್ತಕವನ್ನು ಸೂರ್ಯ ಸದಾಶಿವರುದ್ರ ದೇವಸ್ಥಾನದಿಂದ ಅಲ್ಲಿನ ಆಡಳಿತ ಮುಖ್ಯಸ್ಥರಾದ ಡಾಕ್ಟರ್ ಸತೀಶ್ ಚಂದ್ರ ಅವರು 2 ವರ್ಷಗಳ ಹಿಂದೆ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇಲ್ಲಿ ನಾವು ಪ್ರತಿನಿತ್ಯ ಪಠಣ ಮಾಡುವಂತಹ ಪುಸ್ತಕ ಅವರು ಕೊಟ್ಟಿರುವಂತಹ ಪುಸ್ತಕ. ಹಾಗೆ ನಾಡಿದ್ದಿನ ಕಾರ್ಯಕ್ರಮಕ್ಕೆ ಭಕ್ತಾದಿಗಳಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ಆ ಕ್ಷೇತ್ರ ಸೂರ್ಯ ಸದಾಶಿವರುದ್ರ ಕ್ಷೇತ್ರದಿಂದ ಪುಸ್ತಕವನ್ನು ಒದಗಿಸುವಂತಹ ವ್ಯವಸ್ಥೆ ಮಾಡಿದ್ದಾರೆ. ಬಂದಿರುವಂತಹ ಎಲ್ಲ ಭಕ್ತರಿಗೂ ಆ ಪಠಣಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಆ ದಿನ ಯಾವ ಶ್ಲೋಕಗಳನ್ನು ಪಠಣ ಮಾಡ್ತೇವೆ ಅಷ್ಟು ಶ್ಲೋಕಗಳನ್ನು ಹೊಂದಿರುವಂತಹ ಪುಸ್ತಕವನ್ನು ನಾಡಿದ ದಿನ ನಾವು ಭಕ್ತರಿಗೆ ವಿತರಣೆ ಮಾಡಲಿಕ್ಕಿದ್ದೇವೆ. ವಿಶೇಷವಾಗಿ ಆ ದಿನ ವಿಷ್ಣು ಸಹಸ್ರನಾಮದಲ್ಲಿ ಪೂರ್ವ ಭಾಗ ಮತ್ತು ವಿಷ್ಣು ಸಹಸ್ರನಾಮದ ಹೃದಯ ಭಾಗದ 108 ಶ್ಲೋಕಗಳು ಮತ್ತು ಫಲಶ್ರುತಿಯ ಶ್ಲೋಕಗಳಿವೆ. ಆದರೆ ಸಾಮೂಹಿಕ ಪಠಣ ಮಾಡುವಾಗ ನಾವು ಆರಂಭದ 2 ಪ್ರಾರ್ಥನಾ ಶ್ಲೋಕಗಳು ಮತ್ತು ಧ್ಯಾನ ಶ್ಲೋಕ, ಮತ್ತೆ 5ನೇ ಆವೃತ್ತಿಯಲ್ಲಿ ಪಠಣ ಮಾಡುವಾಗ 108 ಶ್ಲೋಕಗಳ ಪಠಣ ಮಾತ್ರ ಇರ್ತದೆ. ಕೊನೆಯಲ್ಲಿ ಒಂದು 4-6 ಫಲಶ್ರುತಿಯ ಶ್ಲೋಕಗಳು. ಇಷ್ಟು ಶ್ಲೋಕಗಳನ್ನು ಹೊಂದಿರುವಂತಹ ಪುಸ್ತಕವನ್ನು ನಾವು ನಾಡಿದ ದಿನ ಭಕ್ತರಿಗೆ ವಿತರಣೆ ಮಾಡಲಿಕ್ಕಿದ್ದೇವೆ. ಮೆರವಣಿಗೆ ಇದೆ. ಸರಿಯಾಗಿ 4:30ಕ್ಕೆ ನಮ್ಮ ಆ ಮುಖ್ಯದ್ವಾರ ಅಂದರೆ CA ಬ್ಯಾಂಕಿನ ವಠಾರದಿಂದ ಇಲ್ಲಿವರೆಗೆ ಮೆರವಣಿಗೆ ಬರಲಿಕ್ಕಿದ್ದೇವೆ. ಭಜನಾ ತಂಡಗಳು ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಮತ್ತು ಈ ಗ್ರಾಮ ಮತ್ತು ಪರಿಸರದ ಹತ್ತಿರದ 4-6 ಗ್ರಾಮಗಳ ಭಕ್ತರು ಆ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ತಾರೆ. ಭಜನಾ ತಂಡಗಳು ಸುಮಾರು ಈ ಗ್ರಾಮದ 10 ಮತ್ತು ಆಸುಪಾಸಿನ ಗ್ರಾಮದ ಒಟ್ಟು 10-20 ಭಜನಾ ತಂಡಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ
ಯೋಜನೆ ಕಾರ್ಯಕರ್ತರು ಜೋಡಿಸಿಕೊಳ್ಬೇಕು ಅನ್ನುವಂತಹ ವಿನಂತಿಯನ್ನು ಯೋಜನೆ ಮೂಲಕ ಮತ್ತು ಪೂಜ್ಯ ಖಾವಂದರು ಅದನ್ನು ಈಗಾಗಲೇ ನಿರ್ದೇಶನ ನೀಡಿದ್ದಾರೆ. ಯೋಜನೆ ಒಂದಷ್ಟು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಳೋದ್ರ ಮೂಲಕ ಈ ಕಾರ್ಯಕ್ರಮದ ಪ್ರಯೋಜನವನ್ನು ನಾವೆಲ್ಲರೂ ಪಡೆದುಕೊಳ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಆ ತಂಡದವರು ಜೋಡಿಸಿಕೊಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಮಾಹಿತಿ ಅಂತ ಹೇಳಿದರೆ, ಪ್ರತಿ ಸೋಮವಾರ ಗೂಗಲ್ ಮೀಟ್ ಮೂಲಕ ಬೆಳಗ್ಗೆ 5:15ರಿಂದ 6 ಗಂಟೆವರೆಗೆ ವಿಷ್ಣು ಸಹಸ್ರನಾಮ ಪಠಣ ಇರ್ತದೆ. ಅಂದರೆ ಇಲ್ಲಿ ಬಂದು ಭಾಗವಹಿಸಲಿಕ್ಕೆ ಕಷ್ಟ ಆಗುವಂತಹ ಭಕ್ತರಿಗೆ, ಇಡೀ ಎಲ್ಲೆಲ್ಲ ಭಕ್ತರಿದ್ದಾರೆ ಈ ಕ್ಷೇತ್ರದ, ಆ ಭಕ್ತರಿಗೆ ಭಾಗವಹಿಸಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ವಿಶೇಷ ಅಂತ ಹೇಳಿದರೆ, ದೂರದ ಭಕ್ತರು ಆ ಸಂದರ್ಭದಲ್ಲಿ ಕಳೆದ 5 ವರ್ಷಗಳಿಂದ 6ನೇ ವರ್ಷದ ಹೊಸ್ತಿಲಲ್ಲಿ ನಾವಿದ್ದೇವೆ, ಇದೀಗ 6ನೇ ವರ್ಷದಲ್ಲಿದ್ದೇವೆ, ಒಂದೇ ಒಂದು ವಾರ ತಪ್ಪಿಸಲಿಲ್ಲ. ಕ್ಷೇತ್ರದ ಅನುಗ್ರಹದ ಮೂಲಕ ಪ್ರತಿ ಸೋಮವಾರ ಬೆಳಗ್ಗೆ 5:15ರಿಂದ 6 ಗಂಟೆವರೆಗೆ ಗೂಗಲ್ ಮೀಟ್ ಮೂಲಕ ವಿಷ್ಣು ಸಹಸ್ರನಾಮ ಪಠಣ, ಅಂದರೆ ಭಕ್ತರಿಗೆ ಭಾಗವಹಿಸಲಿಕ್ಕೆ ಅನುಕೂಲ ಆಗುವ ದೃಷ್ಟಿಯಲ್ಲಿ. ಹಿಂದೆ ಆ ಪಠಣ ಈ ಸನ್ನಿಧಾನದಲ್ಲಿ ಆಗ್ತಾ ಇತ್ತು. ಕೊರೋನಾ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಬರಲಿಕ್ಕೆ ಅನುಕೂಲ ಯಾವಾಗ ಆಗಲಿಲ್ಲ, ಆ ಸಂದರ್ಭದಲ್ಲಿ ನಮ್ಮ ಪೂಜಾ ಡಾಕ್ಟರ್ ಬಿ ಯಶೋವರ್ಮ ಸರ್ ಒಂದು ನಿರ್ದೇಶನ ಕೊಟ್ಟರು ನಮಗೆ, ಈ ಕಾರ್ಯಕ್ರಮವನ್ನು ನಿಲ್ಲಿಸಬೇಡಿ ನೀವು, ಯಾಕಂದರೆ ಈ ಕ್ಷೇತ್ರದ ಒಂದು ಪರಮ ಭಕ್ತರು ಅವರು, ಡಾಕ್ಟರ್ ಬಿ ಯಶೋವರ್ಮ ಸರ್ ಅವರು. ಅವರ ನಿರ್ದೇಶನದ ಮೂಲಕ ನಾವು ಅಂತರ್ಜಾಲದ ಮೂಲಕ ಆ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇವೆ. ಇವತ್ತು ಡಾಕ್ಟರ್ ಯಶೋವರ್ಮ ಸರ್ ನಮ್ಮ ಮಧ್ಯೆ ಇಲ್ಲ, ಆದರೆ ಅವರು ಈ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆ, ಅವರ ಮಾರ್ಗದರ್ಶನ, ಅದನ್ನು ನಾವು ಇವತ್ತು ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದೇವೆ. ಆ ಮೂಲಕ ಅವರನ್ನು ಸದಾ ನಾವು ಸ್ಮರಣೆಯಲ್ಲಿ ಇಟ್ಟಿದ್ದೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅಂತರ್ಜಾಲದ ಮೂಲಕ ಆಗುವ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರಿಗೂ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಭಕ್ತರು ಸೋಮವಾರ ಅಂತರ್ಜಾಲದ ಮೂಲಕ ಆಗುವಂತಹ ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಳುವುದರ ಮೂಲಕ ವಿಷ್ಣು ಸಹಸ್ರನಾಮ ನಾವು ನಿರಂತರ ಪಠಣ ಮಾಡಲಿಕ್ಕೆ ಒಂದು ಅಭ್ಯಾಸ ಆಗ್ತದೆ ಅನ್ನುವ ದೃಷ್ಟಿಯಲ್ಲಿ ನಮ್ಮ ಉದ್ದೇಶ ಇರುವಂಥದ್ದು. ಗ್ರಾಮಕ್ಕೆ ಸೀಮಿತ ಆಗಿರುವಂತಹ ಉದ್ದೇಶ, ಗ್ರಾಮದ ಎಲ್ಲ ಭಕ್ತರು ಭಾಗವಹಿಸಬೇಕು. ಆ ಮೂಲಕ ಗ್ರಾಮದಲ್ಲಿ ಪ್ರತಿ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಮೊಳಗಬೇಕು ಅಂತ ಹೇಳಿ, ಕನಿಷ್ಠ ವಾರಕ್ಕೆ ಒಂದು ಬಾರಿ ಮೊಳಗಲಿಕ್ಕೆ ಆರಂಭ ಆದರೆ ಮತ್ತೆ ಅದು ಪ್ರತಿನಿತ್ಯದ ಅಭ್ಯಾಸ ಆಗ್ತದೆ ಅನ್ನುವಂತಹ ದೃಷ್ಟಿಯಲ್ಲಿ ಇದನ್ನು ಆರಂಭ ಮಾಡಿದೆವು. ಇವತ್ತು ಹೊರಗಿನ ಅನೇಕ ಭಕ್ತರು ಭಾಗವಹಿಸ್ತಾ ಇದ್ದಾರೆ. ದೂರದ ಮೈಸೂರಿಂದ ಇರ್ಬೋದು, ಬೆಂಗಳೂರಿಂದ, ಗೋವಾದಿಂದ, ವಿಶೇಷ ಅಂತ ಹೇಳಿದರೆ 2 ಭಕ್ತರು ಕೆನಡಾದಿಂದ ಪ್ರತಿ ವಾರ ತಪ್ಪಿಸದೆ ಭಾಗವಹಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಮಾಹಿತಿಯು ಸಮಾಜಕ್ಕೆ ಇರಲಿ ಅನ್ನುವ ಕಾರಣಕ್ಕೋಸ್ಕರ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇವೆ. ಈಗಾಗಲೇ ಶಶಿಧರ್ ಶೆಟ್ಟಿ 3-4 ಬಾರಿ ಬಂದು ಈ ವ್ಯವಸ್ಥೆಗಳ ಬಗ್ಗೆ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಮತ್ತು ಇವತ್ತು ಸಂಜೆ ಪೂರಣ್ ಸರ್ ಅವರು ಬಂದು ಈ ಪೂರ್ವ ತಯಾರಿಯಲ್ಲಿ ಅವರು ಸೇರಿಕೊಂಡು, ಬಹುಶಃ ಇವತ್ತು ಸ್ವಲ್ಪ ಸಮಯದ ಇದರಿಂದ ಇಲ್ಲದ್ರೆ ಅವರು ಇವತ್ತು ನಮ್ಮ ಮಧ್ಯೆ ಪತ್ರಿಕಾಗೋಷ್ಠಿಗೆ ಸೇರಿಕೊಳ್ತೇನೆ ಅಂತ ಹೇಳಿದ್ರಾಯ್ತು. ಸಮಯದ ವ್ಯತ್ಯಾಸದಿಂದಾಗಿ ಅವರಿಗೆ ತುರ್ತು ಸಭೆ ಇರುವ ಕಾರಣಕ್ಕೋಸ್ಕರ ಅವರು ಸಂಜೆ ವೇಳೆಗೆ ಬರ್ತೀನಿ ಅಂತ ಹೇಳುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಶಶಿಧರ್ ಶೆಟ್ಟರು ಒಂದು ನಿರ್ದೇಶನ ಕೊಟ್ಟಿದ್ರು ನಮಗೆ, ಒಂದು ಕೃಷ್ಣನಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಗರಾಲಂಕಾರ ಮಾಡುವಾಗ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದೆ. ಹಾಗೆ ಈಗಾಗಲೇ ನಮ್ಮ ಹರೀಶ್ ಕಾರಿಜರ್ ಅವರು ನಿನ್ನೆ ಒಂದು 200 ಹತ್ತಿರ ಮಣ್ಣಿನ ಮಡಕೆಯನ್ನು ತಂದಿದ್ದಾರೆ. ಮಣ್ಣಿನ ಮಡಕೆಯಲ್ಲಿ ಮಕ್ಕಳ ಮೂಲಕ ಕಲಾಕೃತಿಗಳನ್ನು ರಚನೆ ಮಾಡಿ ಅದಕ್ಕೆ ಬಣ್ಣ ಬಳಿದು ಅವರವರ ಆಸಕ್ತಿಯ ರೀತಿಯಲ್ಲಿ, ಅವರವರ ಯೋಚನೆಯ ರೀತಿಯಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟ ಒಂದಷ್ಟು ಕಲಾಕೃತಿಗಳನ್ನು ಅದನ್ನು ನಗರಾಲಂಕಾರಕ್ಕೆ ಉಪಯೋಗಿಸಬೇಕು ಅನ್ನುವಂತಹ ನಿರ್ದೇಶನ. 200ರಷ್ಟು ಮಡಕೆ, ಆ ಮಡಕೆಗಳನ್ನು ಅಲಂಕಾರಕ್ಕೋಸ್ಕರ ಕಟ್ಟುವಂತಹ ಯೋಚನೆ. ಮತ್ತು ಗೂಡು ದೀಪಗಳು, ಮತ್ತು ಸಣ್ಣ ಗಾಜಿನ ಲೋಟದಲ್ಲಿ ದೀಪವನ್ನು ಉರಿಸಿಡುವಂಥದ್ದು ಇತ್ಯಾದಿ ಹೊಸ ಹೊಸ ಚಿಂತನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅದನ್ನೆಲ್ಲ ನಾವು ನಾಡಿದ್ದಿನ ದಿನ ಅದನ್ನು ಅನಾವರಣಗೊಳಿಸಲಿಕ್ಕಿದ್ದೇವೆ. ಇದು ನಮ್ಮ ನಾವೂರು ಜಾತ್ರೆ ಅಂತ ಹೇಳಿದ್ರೆ ಅದು ವರ್ಷದಿಂದ ವರ್ಷಕ್ಕೆ ಇವತ್ತು ಪ್ರತಿ ವರ್ಷದ ಬದಲಾವಣೆಗಳನ್ನು ಗಮನಿಸಿದಾಗ ನಾವೂರು ಜಾತ್ರೆ ಅಂತ ಹೇಳಿದ್ರೆ ಒಂದು ರೀತಿ ಕೇವಲ ನಾವೂರಿಗೆ ಸೀಮಿತ ಆದ್ದಲ್ಲ, ಇದು ಇಡೀ ತಾಲೂಕಿನ ಜಾತ್ರೆ ಹಾಗೆ ಆಗಿದೆ ಅಂತ ನಮಗೆ. ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ನೆನಪಿಸಬೇಕು, ಧನುರ್ಮಾಸದ ಪಠಣ 4 ಜನ ಸಮಿತಿಯ ಸದಸ್ಯರು ಆರಂಭಗೊಂಡ ಪಠಣ ಇವತ್ತು ಕೃಷ್ಣನ 4 ದಿಕ್ಕುಗಳಲ್ಲಿ ಜನರನ್ನು ಕೂತುಗೊಳಿಸಿ ಪಠಣ ಮಾಡಿಸುವಂತಹ ರೀತಿಯಲ್ಲಿ ಕೃಷ್ಣ ನಮ್ಮಲ್ಲಿ ಪರಿವರ್ತನೆ ತಂದಿದ್ದಾನೆ. ಇದಕ್ಕೆ ನೀವೆಲ್ಲ ಸಾಕ್ಷಿಯಾಗಿರುವಂಥದ್ದು ಅದು ಒಂದು ನಮ್ಮ ಭಾಗ್ಯ ಅಂತ. ಜೊತೆಯಲ್ಲಿ ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಈಗಾಗಲೇ ನಮ್ಮ ಗಣ್ಣಪ್ಪರ ಮೂಲಕ ಒಂದಷ್ಟು ಜಾತ್ರೆಯ ವಾತಾವರಣ ಸೃಷ್ಟಿಯಾಗಬೇಕು ಅಂತ ಈಗಾಗಲೇ ತೊಟ್ಟಿಲುಗಳು ಮತ್ತು ಎಂತ ಬಂದಿದೆ
ಮಕ್ಕಳಿಗೆ ಆಡಲಿಕ್ಕೆ ಮತ್ತು ಮಕ್ಕಳ ಮನೋರಂಜನೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಪರಿಕರಗಳು, ಸಂತೆಗಳು, ಮತ್ತು ಸಣ್ಣ ತೊಟ್ಟಿಲುಗಳು, ಮತ್ತು ಕೊಲಂಬಸ್ ಅದೆಲ್ಲ ಈಗಾಗಲೇ ಅಳವಡಿಸ್ತಾ ಇದ್ದಾರೆ. ಅಂದರೆ ಈ ಮಾಹಿತಿಯು ತಾಲೂಕಿನ ಭಕ್ತರಲ್ಲಿ ಇರಲಿ, ಒಂದಷ್ಟು ಮನೋರಂಜನೆಗೂ ಇಲ್ಲಿ ಅವಕಾಶಗಳಿವೆ ಅಂತ ಹೇಳಿ. ಬೇರೇನಾದ್ರೂ ಬಾಕಿ ಅಂತ ಉಮೇಶ್ ಬೇರೇನಾದ್ರು ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ವಿಶೇಷವಾಗಿ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸ್ತಾ ಇದ್ದೇವೆ. ನಾಡಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರು ಆಗಮಿಸಲಿಕ್ಕಿದ್ದಾರೆ. ವಿಶೇಷವಾಗಿ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಠಣ ಆಗುವ ದಿನ ಪೂಜ್ಯ ಖಾವಂದರು ಮತ್ತು ಹೇಮಾವತಿ ಹೆಗ್ಡೆ ಅವರು ಅದನ್ನು ಆಗಮಿಸಲಿಕ್ಕಿದ್ದಾರೆ ಅಂತ ಹೇಳುವ ಸೂಚನೆಯನ್ನು ಕೊಟ್ಟಿದ್ದಾರೆ ಅವರು. ಒಂದೇ ವಿನೂತನವಾಗಿ ಅಂತ ಹೇಳಿದ್ರೆ ಈ ಕ್ಷೇತ್ರದ ಭಕ್ತರು ಹೋಗಿ ಆ ಖಾವಂದರಿಗೆ ಆಮಂತ್ರಣವನ್ನು ಕೊಟ್ಟು ಬಂದಿದ್ದೇವೆ. ಹರ್ಷೇಂದ್ರ ಕುಮಾರಿಗೆ ಮತ್ತೆ ದಂಪತಿಯವರಿಗೆ ಮತ್ತೆ ಪೂಜ್ಯ ಖಾವಂದರಿಗೆ ಹೇಮಾವತಿ ಹೆಗ್ಡೆ ಅವರಿಗೆ ಒಂದು ವಿನೂತನ ರೀತಿಯಲ್ಲಿ ಟ್ರಸ್ಟಿನ ಮತ್ತು ಸಮಿತಿಯವರು ಹೋಗಿ ಆಮಂತ್ರಣ ನೀಡಿದ್ದು. ಯಾವಾಗಲೂ ಸಮಿತಿಯ ಸದಸ್ಯರು ಹೋಗಿ ಆಮಂತ್ರಣ ಕೊಟ್ಟು ಬರುವಂಥದ್ದು. ಆದರೆ ಈ ವರ್ಷ ಆಮಂತ್ರಣ ಸಮಿತಿಯ ಸದಸ್ಯರು ಕೊಟ್ಟದ್ದಲ್ಲ, ಮಕ್ಕಳು ಹೋಗಿ ಅವರನ್ನು ಆಮಂತ್ರಣ ಮಾಡಿ ಬಂದಿದ್ದಾರೆ. ಮಕ್ಕಳು ಯಾವ ರೀತಿ ಆಮಂತ್ರಣ ಮಾಡಿದ್ದಾರೆ ಅಂತ ಹೇಳಿದರೆ, ಮಕ್ಕಳು ಖಾವಂದರ ಎದುರು ಕುಳಿತು ಭಗವದ್ಗೀತೆ 15ನೇ ಅಧ್ಯಾಯದ ಅಷ್ಟು ಶ್ಲೋಕಗಳನ್ನು ಪಠಣ ಮಾಡಿ ಅವರಿಗೆ ಮಕ್ಕಳು ಹೋಗಿ ಆಮಂತ್ರಣ ಕೊಟ್ಟರು. ನಾವು ಈ ಕೆಲಸವನ್ನು ನಮ್ಮ ನಾವೂರು ಗ್ರಾಮದಲ್ಲಿ ಮಾಡ್ತಾ ಇದ್ದೇವೆ. ದೇವಸ್ಥಾನದ ಮೂಲಕ ನಮಗೆ ಪಾಠಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿ ವಾರ ನಾವು ಈ ಪಾಠ ತರಗತಿ ಆಗ್ತಾ ಇದೆ. ಹಾಗೆ ನೀವು ಬಂದರೆ ನಮಗೆ ಸಂತೋಷ ಉಂಟು, ಬಂದು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಮಕ್ಕಳು ವಿನಂತಿ ಮಾಡೋದ್ರ ಮೂಲಕ ಬಹುಶಃ ಖಾವಂದರಿಗೂ ಈಗ ಬರುವಂತಹ ಅನಿವಾರ್ಯತೆ ಆಗಿದೆ ಅಂತ ಹೇಳಿ ನಮ್ಮ ಭಾವನೆ. ಇದನ್ನು ಕಡೆ ಉಲ್ಲೇಖ ಮಾಡ್ಬೋದು ಅಂತ. ಹರ್ಷೇಂದ್ರ ಕುಮಾರ್ ಮತ್ತು ಸುಪ್ರಿಯಾ ಹರ್ಷೇಂದ್ರ ಅವರು ತುಂಬ ಅವರ ಎದುರು ಕುಳಿತು ಮಕ್ಕಳು 17ನೇ ಅಧ್ಯಾಯದ ಪಠಣ ಮಾಡಿದರು. ಖಾವಂದರ ಎದುರು ಕುಳಿತು 15ನೇ ಅಧ್ಯಾಯ ಪಠಣ ಮಾಡಿದರು. ಹಾಗೆ ಎರಡು ರೀತಿಯಲ್ಲೂ ನಮ್ಮಲ್ಲಿದ್ದ ಉದ್ದೇಶ ಏನಂತ ಹೇಳಿದ್ರೆ, ಮಕ್ಕಳಿಗೂ ಒಂದು ಆ ಪಠಣ ಮಾಡುವ ಹೆದರಿಕೆ ಹೋಗಬೇಕು, ಮತ್ತು ಗಣ್ಯರ ಎದುರು ಹೇಳುವಂತಹ ಧೈರ್ಯ ಅವರಿಗೆ ಬರಬೇಕು ಅಂತ. ಸ್ಪಷ್ಟ ಉಚ್ಚಾರದಲ್ಲಿ ಹೇಳುವ ಸಾಮರ್ಥ್ಯವನ್ನು ನಮ್ಮ ಮಕ್ಕಳು ಬೆಳೆಸಿದ್ದಾರೆ. ಮಕ್ಕಳ ಆಸಕ್ತಿಯನ್ನು ಈ ಸಂದರ್ಭದಲ್ಲಿ ನಾವು ಮೆಚ್ಚಬೇಕು, ಗೌರವಿಸಬೇಕು. ಮತ್ತು ಮಕ್ಕಳ ಪೋಷಕರ ಆಸಕ್ತಿಯು ಬಹಳಷ್ಟಿದೆ. ಮಕ್ಕಳನ್ನು ಹೊರಡಿಸ್ತಾರೆ. ಪ್ರತಿ ಬುಧವಾರ ಅಂತ ಹೇಳಿದ ಕೂಡಲೇ ಮಕ್ಕಳನ್ನು ಬೇಗ ಎಬ್ಬಿಸಿ ಅವರು ಹೊರಡಿಸಿ ಶಾಲೆಗೆ ಕಳಿಸ್ತಾರೆ. ಇಲ್ಲೇ ಹತ್ತಿರ ಶಾಲೆ ಇರೋ ಕಾರಣಕ್ಕೋಸ್ಕರ ಅವರು ಇಲ್ಲಿ ಬಂದು 8 ಕಾಲಕ್ಕೆ ಪೂಜೆ ಆಗುವಾಗ ಬರ್ತಾರೆ. ಬುಧವಾರವೇ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ಬುಧವಾರ ಕೃಷ್ಣ ಹುಟ್ಟಿದ ದಿನ. ಹಾಗೆ ಕೃಷ್ಣ ಹುಟ್ಟಿದ ವಾರ ಅದು. ಕೃಷ್ಣ ಹುಟ್ಟಿದ ವಾರವನ್ನು ನಾವೂರು ಗ್ರಾಮದ ಮಕ್ಕಳು ಸಂಭ್ರಮಿಸ್ತಾ ಇದ್ದಾರೆ. ಮತ್ತು ಈ ಗ್ರಾಮದ ಭಕ್ತರು ಮಕ್ಕಳು ಬೇರೆ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಅಂದರೆ ಈ ಶಾಲೆಗೆ ಬಾರದ ಬೇರೆ ಶಾಲೆಗಳು ಹೋಗುವ ಮಕ್ಕಳು ಇದ್ದಾರೆ. ಅವರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ಶನಿವಾರ ರಾತ್ರಿ ಇಲ್ಲಿ ವಿಷ್ಣು ಸಹಸ್ರನಾಮ ತರಗತಿಯನ್ನು ಇಟ್ಟುಕೊಂಡಿರುವಂಥದ್ದು. ಅಂದರೆ ಬುಧವಾರದ ತರಗತಿಗೆ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ, ಬೇರೆ ಶಾಲೆಗೆ ಹೋಗುವ ಕಾರಣಕ್ಕೋಸ್ಕರ. ಹಾಗೆ ಪ್ರತಿ ಶನಿವಾರ ತರಗತಿ ಇರ್ತದೆ. ಈ ಎಲ್ಲ ಮಾಹಿತಿಗಳು ನಿಮ್ಮ ಮೂಲಕ ಅದು ಸಮಾಜಕ್ಕೆ ಗೊತ್ತಾಗಲಿ. ಮತ್ತು ಉದ್ದೇಶ ಇರುವಂಥದ್ದು ಇದು ಪ್ರತಿ ಗ್ರಾಮಕ್ಕೆ ತಲುಪಬೇಕು ಅಂತ ಹೇಳಿ ನಮ್ಮ ಮಾಧ್ಯಮ ಸ್ನೇಹಿತರು ನೀವು ಪ್ರತಿ ಬಾರಿ ಉಲ್ಲೇಖ ಮಾಡ್ತೀರಿ. ಇಂತಹ ಕೆಲಸ ಕಾರ್ಯಗಳು ಗ್ರಾಮದಲ್ಲಿ ಆದಾಗ ಪರಿವರ್ತನೆ ಬರ್ತದೆ ಅಂತ. ಒಟ್ಟರ್ಥದಲ್ಲಿ ಈಗ ನಾವೂರು ಗ್ರಾಮವನ್ನು ಒಂದು ಗೀತಾ ಗ್ರಾಮವನ್ನಾಗಿ ನಾವು ಪರಿವರ್ತನೆ ಮಾಡಬೇಕು ಅನ್ನೋ ಸಂಕಲ್ಪ. ಗೀತಾ ಗ್ರಾಮ ಅಂತ ಹೇಳಿದ್ರೆ ಏನು ಅಂತ ಹೇಳುವಂತಹ ಸಂದೇಹ ಸಹಜವಾಗಿ ಬರ್ತದೆ. ಗೀತಾ ಗ್ರಾಮ ಅಂದರೆ ಏನು ಅಂತ ನಮ್ಮ ಪರಿಕಲ್ಪನೆಯಲ್ಲಿ ಗೀತಾ ಗ್ರಾಮ ಅಂತ ಹೇಳಿದರೆ ಬೇರೆ ಏನೂ ಅಲ್ಲ, ಪ್ರತಿ ಮನೆ ಒಂದು ಮಗುವಿಗಾದರೂ ಭಗವದ್ಗೀತೆ ಬರಬೇಕು ಅಂತ. ಈಗ 450 ಮನೆಗಳಿವೆ. 450 ಮನೆಗಳಲ್ಲಿ ಆ ಮನೆಯ ಎಲ್ಲ ಸದಸ್ಯರು ಭಗವದ್ಗೀತೆ ಬಾಯ್ಪಾಠ ಬರಬೇಕು ಅಂತ ಹೇಳಿ ಅಲ್ಲ, ಒಂದು ಮಗುವಿಗಾದರೂ ಭಗವದ್ಗೀತೆ ಪರಿಚಯ ಆಗಿರಬೇಕು. ಭಗವದ್ಗೀತೆ 18 ಅಧ್ಯಾಯಗಳ 700 ಶ್ಲೋಕಗಳು ಆತನಿಗೆ ಗೊತ್ತಿರಬೇಕು. ಜೊತೆಯಲ್ಲಿ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಗೊತ್ತಿಲ್ಲದೆ ಇರುವ ಮನೆ ನಾವೂರು ಗ್ರಾಮದಲ್ಲೇ ಇರಬಾರ್ದು ಅನ್ನುವಂಥ ಸಂಕಲ್ಪ. ಆ ಮೂಲಕ ಗೀತಾ ಗ್ರಾಮದ ಪರಿಕಲ್ಪನೆ ಇದು ನಾವೇ ಒಂದು ಆ ಚೌಕಟ್ಟನ್ನು ಹಾಕಿರುವಂಥದ್ದು. ಬಹುಶಃ ನಿಮ್ಮೆಲ್ಲರ ಸಲಹೆ ಸೂಚನೆಗಳಿದ್ರೆ ಇನ್ನಷ್ಟು ಪರಿವರ್ತನೆ ತರುವಂತಹ ಯೋಚನೆಗಳು ಇವೆ. ಇನ್ನೊಂದು ಟ್ರಸ್ಟಿನ ಒಂದು ಯೋಚನೆ ಇದೆ. ಟ್ರಸ್ಟಿನ ಯೋಚನೆ ಅಂತ ಹೇಳಿದರೆ, ಇಲ್ಲಿ ಇಷ್ಟು ವರ್ಷಗಳಿಂದ ತರಗತಿಗಳಾಗ್ತಾ ಇವೆ. ಕಳೆದ 10 ವರ್ಷಗಳಿಂದ ಮಕ್ಕಳಿಗೆ ಭಗವದ್ಗೀತಾ ತರಗತಿ ಆಗ್ತದೆ, ವಿಷ್ಣು ಸಹಸ್ರನಾಮ ತರಗತಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಒಳ್ಳೆಯ ಚೌಕಟ್ಟು ಕೊಡಬೇಕು ಅಂತ. ಚೌಕಟ್ಟು ಕೊಡೋದು ಯಾವ ರೀತಿ ಅಂತ ಹೇಳುವಂಥ ಯೋಚನೆ ಬಂದಾಗ ನಮಗೆ ಬಂದಿರುವಂಥದ್ದು ಒಂದು ಸಿಲೆಬಸ್ ತಯಾರು ಮಾಡಬೇಕು ಅಂತ. ಸಿಲೆಬಸ್ ಅಂದರೆ 1ರಿಂದ 5ನೇ ತರಗತಿಯವರ ಮಕ್ಕಳಿಗೆ ಒಂದು ಸಿಲೆಬಸ್, 6ನೇ ತರಗತಿಯಿಂದ 10ನೇ ತರಗತಿಯ ಮಕ್ಕಳಿಗೆ ಒಂದು ಸಿಲೆಬಸ್ ಅಂತ. ಆರಂಭದಲ್ಲಿ ನಾವು 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಸಿಲೆಬಸ್, ಇವತ್ತು 10ನೇ ತರಗತಿಯಲ್ಲಿರುವ ಮಗುವಿಗೂ ಅದೇ ಸಿಲೆಬಸ್ ಕೊಡುವಂಥದ್ದು. ಅಂದರೆ ಆರಂಭದ 5 ವರ್ಷ ಒಂದು ಸಿಲೆಬಸ್ಸನ್ನು ಇಟ್ಟುಕೊಂಡು ಮತ್ತೆ ಮುಂದಿನ ಪ್ರೌಢ ಸಿಲೆಬಸ್ಸನ್ನು ಮತ್ತೆ ತಯಾರು ಮಾಡುವಂಥ. ಆ ಪುಸ್ತಕದಲ್ಲಿ ಏನಿರ್ತದೆ ಅಂತ ಕೇಳಿದರೆ, ಒಂದು ರಾಮಾಯಣದ ಪರಿಚಯ,
ರಾಮಾಯಣದ ಪ್ರಾಥಮಿಕ ಪರಿಚಯ ನಮ್ಮ ಎಲ್ಲ ಮಕ್ಕಳಿಗೂ ಇರಬೇಕು ಅಂತ. ರಾಮಾಯಣ ಅಂದರೆ ಏನು, ಯಾರು ಬರೆದದ್ದು, ಯಾಕೆ ಬರೆದದ್ದು, ಅದರಲ್ಲಿರುವ ಪಾತ್ರಗಳೇನು, ಅದರ ಪರಿಚಯ, ಮತ್ತು ಮಹಾಭಾರತದ ಪರಿಚಯ, ಮತ್ತು ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಇವಿಷ್ಟುಗಳ ಪ್ರಾಥಮಿಕ ಪರಿಚಯ. ಭಗವದ್ಗೀತೆ ಸರಿಸುಮಾರು ಒಂದು 6 ಅಧ್ಯಾಯಗಳು 5ನೇ ತರಗತಿ ಬರುವಾಗ ಅವರಿಗೆ ಕಂಠಸ್ಥ ಆಗಬೇಕು ಅನ್ನುವಂಥ ಉದ್ದೇಶ. ಮತ್ತು ವಿಷ್ಣು ಸಹಸ್ರನಾಮದ 8 ಶ್ಲೋಕಗಳು. ವಿಶೇಷ ಅಂತ ಹೇಳಿದರೆ ನಮ್ಮ ಅಂಗನವಾಡಿಗೆ ಹೋಗುವ 2 ಮಕ್ಕಳಿಗೆ ಈಗಾಗಲೇ ವಿಷ್ಣು ಸಹಸ್ರನಾಮ ಕಂಠಪಾಠ ಬರ್ತದೆ. ಅಂದರೆ ಪ್ರತಿನಿತ್ಯ ಈ ಧನುರ್ಮಾಸಕ್ಕೆ ಬರುವ ಮೂಲಕ ಮತ್ತು ತರಗತಿಗೆ ಬರುವ ಮೂಲಕ ಕಂಠಪಾಠ ಸಹಜವಾಗಿ ಬಂದು ಬಿಟ್ಟಿದೆ ಅವರಿಗೆ. ಮತ್ತು ರಾಮಾಯಣ, ಮಹಾಭಾರತ, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಮತ್ತು ಮಂಕುತಿಮ್ಮನ ಕಗ್ಗ ಅಂದರೆ ಜೀವನ ಮೌಲ್ಯಗಳನ್ನು ಹೊಂದಿರುವಂಥ ಅತ್ಯಂತ ಉದ್ಗ್ರಂಥ ಅದು. ಅದರ ಒಂದಷ್ಟು ಪದ್ಯಗಳು, ಸರಿಸುಮಾರು ಒಂದು 50 ಪದ್ಯಗಳು, 50 ಸುಭಾಷಿತ ಪದ್ಯಗಳು, 4 ಸಾಲಿನ ಪದ್ಯಗಳು, ಅದಷ್ಟು ಅವರಿಗೆ ಕಂಠಸ್ಥ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ 5 ವಿಭಾಗದಲ್ಲಿ ಒಂದು ಪುಸ್ತಕವನ್ನು ತಯಾರು ಮಾಡುವಂಥ ಒಂದು ಸಂಕಲ್ಪ ಈಗಾಗಲೇ ಟ್ರಸ್ಟ್ನ ಮೂಲಕ ಆಗಿದೆ. ಬಹುಶಃ ಸಾಧ್ಯ ಆದರೆ ಇದೇ ಯುಗಾದಿಗೆ ಅದನ್ನು ನಾವು ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಹಾಗೆ ಅದರ ಮುಂದುವರೆದ ಭಾಗ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಅಂದರೆ ರಾಮಾಯಣದ ಮುಂದುವರೆದ ಭಾಗ, ಮಹಾಭಾರತದ ಮುಂದುವರೆದ ಭಾಗ, ಭಗವದ್ಗೀತೆ 18 ಅಧ್ಯಾಯಗಳು ಮತ್ತು ವಿಷ್ಣು ಸಹಸ್ರನಾಮ ಆರಂಭದ ಶ್ಲೋಕಗಳು, ಮುಖ್ಯ ಶ್ಲೋಕಗಳು, ಫಲಶ್ರುತಿಯ ಶ್ಲೋಕಗಳು 8 ಶ್ಲೋಕಗಳು, ಮತ್ತು ಮಂಕುತಿಮ್ಮನ ಕಗ್ಗದ ಸರಿಸುಮಾರು ಒಂದು 150ರಿಂದ 200 ಪದ್ಯಗಳು. ಅಂದರೆ ಅದು ಉದ್ದೇಶ ಇಷ್ಟೇ, ನಾವೂರು ಗ್ರಾಮದಿಂದ 10ನೇ ಕ್ಲಾಸ್ ತರಗತಿ ಮುಗಿಸಿ ಹೊರಗೆ ಹೋಗುವ ಮಗುವಿಗೆ ಭಗವದ್ಗೀತೆ 8 ಶ್ಲೋಕ ಬರಬೇಕು, ವಿಷ್ಣು ಸಹಸ್ರನಾಮ ಬರಬೇಕು, ಮತ್ತು ಜೀವನ ಮೌಲ್ಯಕ್ಕೆ ಶಕ್ತಿಯನ್ನು ತುಂಬುವಂತಹ ರಾಮಾಯಣ, ಮಹಾಭಾರತ, ಭಾರತ ದೇಶ 2 ಕಣ್ಣುಗಳಿದ್ದ ಹಾಗೆ ಅದರ ಪರಿಚಯ ಆಗಬೇಕು. ಮತ್ತು ಸಾಂದರ್ಭಿಕವಾಗಿ ಮಂಕುತಿಮ್ಮನ ಕಗ್ಗದ ಒಂದಷ್ಟು ಪದ್ಯಗಳು ಅವರು ಗೊತ್ತಿರಬೇಕು ಅನ್ನುವ ಕಾರಣಕ್ಕೋಸ್ಕರ ಕಷ್ಟ ಬಂದಾಗ ಈ ಪದ್ಯಗಳು ನಮ್ಮನ್ನು ಆಧರಿಸುವಂತಹ ಶಕ್ತಿ ಹೊಂದಿರ್ತವೆ ಅಂತ. ಇಷ್ಟು ಯೋಚನೆಗಳು ಕಾರ್ಯರೂಪಕ್ಕೆ ಬಂದರೆ ಬಹುಶಃ ತಮ್ಮ ಭವಿತವ್ಯದ ಜೀವನದಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಅಳವಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಆ ಮಕ್ಕಳು ಮಾಡ್ಯಾರು ಅನ್ನುವಂತಹ ಉದ್ದೇಶ. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಕೆಲಸ ಕಾರ್ಯಕ್ರಮಗಳಿಗೆ ಎಲ್ಲ ಕ್ಷೇತ್ರದ ಭಕ್ತರು ಮತ್ತು ವಿಶೇಷವಾಗಿ ಮಾಧ್ಯಮ ಸ್ನೇಹಿತರ ಸಂಪೂರ್ಣ ಸಹಕಾರ ಮತ್ತು ಪ್ರೋತ್ಸಾಹ ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ವಂದನೆಗಳು. ನಿಮ್ಮ ಈ ಜಾತ್ರೆ ಇದಾಯಿತು, ಮುಂದಿನ ಆ ಕೊನೆಯಲ್ಲಿ ಉಲ್ಲೇಖ ಮಾಡಿದ್ದಕ್ಕೆ ನಿಮ್ಮ ಏನಾದರೂ ಸಲಹೆ ಇದ್ದರೆ ನಮಗೆ ತಿಳಿಸ್ಕೊಡ್ಬೇಕು. ಇದೆಲ್ಲ ನಮ್ಮ ಭಾವನೆಯಲ್ಲಿ, ನಿಮಗೆ ತಡ ಆಗಲಿಲ್ಲ, 5 ನಿಮಿಷದ ಮುಗಿಸ್ತೇವೆ. ಇದೆಲ್ಲ ನಮ್ಮ ಭಾವನೆಯಲ್ಲಿ ದೈವ ಸಂಕಲ್ಪ ಅಂತ. ಯಾಕಂದರೆ ಶಶಿಧರ ಶೆಟ್ಟರು ಬ್ರಹ್ಮಕಲಶೋತ್ಸವಕ್ಕೆ ಇಲ್ಲಿ ಆಗಮಿಸಿದರು, ಅತಿಥಿಗಳಾಗಿ ಆಗಮಿಸಿದರು. ಅವರು ಮೊನ್ನೆ ನೆನಪಿಸಿದರು ಅದನ್ನು. ನಾನು ಅತಿಥಿಯಾಗಿ ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗ್ತೇನೆ, ಆದರೆ ಇಲ್ಲಿ ಬಂದು ವೇದಿಕೆಯಲ್ಲಿ ಮಾತನಾಡುವಾಗ ನನಗೆ ಪಕ್ಕ ಯೋಚನೆ ಬಂತು, ಈ ಗ್ರಾಮಕ್ಕೆ ತಾಳ ಕೊಡುವ ಅಂತ, ಈ ಗ್ರಾಮದ ಮಕ್ಕಳಿಗೆ ತಾಳ ಕೊಡುವ ಅಂತ. ಅದು ನಾನು ಯೋಚನೆ ಮಾಡಿ ಬಂದದ್ದಲ್ಲ ಅಂತ ಅವ್ರು ಮೊನ್ನೆ ನಮಗೆ ಗೊತ್ತಿರಲಿಲ್ಲ. ಅದು ಮೊನ್ನೆ ಅವರು ಹೇಳಿದರು, ಇಲ್ಲಿ ಬಂದು ವೇದಿಕೆಯಲ್ಲಿ ಮಾತಾಡಿ ಆದಮೇಲೆ ಪಕ್ಕ ಯೋಚನೆ ಬಂದದ್ದು. ಹಾಗೆ ಅವರು ದೃಢಕಲಶದ ಸಂದರ್ಭದಲ್ಲಿ ತಾಳವನ್ನು ಕೊಟ್ಟು ಕಳಿಸಿದರು ಅಂತ. ಇಲ್ಲಿಗೆ ಪ್ರತಿ ಮನೆಗೆ ತಾಳ, ಮನೆಗೊಂದು ತಾಳ, ಮನೆಗೊಂದು ಶಾಲು ಅಂತ ಹೇಳಿ ನಾವು ಅದನ್ನು ಎಲ್ಲ ಭಕ್ತರಿಗೂ ಅದನ್ನು ವಿತರಣೆ ಮಾಡಿದ್ವಿ ಅಲ್ಲ, 10 ವರ್ಷದ ಹಿಂದೆ. ಆ ತಾಳ ಇವತ್ತು ಪ್ರತಿಧ್ವನಿಸ್ತಾ ಇದೆ ಅಂತ. ಬಹುಶಃ ಇದು ದೈವ ಸಂಕಲ್ಪ. ಅದರ ನಂತರ ಅವರು ಅನೇಕ ವರ್ಷಗಳು ಶಶಿಧರ ಶೆಟ್ಟರು ಇಲ್ಲಿ ಬಂದಿರಲಿಲ್ಲ, ಅಂದರೆ ಬರುವ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಹಿಂದಿನ ವರ್ಷದಿಂದ ಧನುರ್ಮಾಸಕ್ಕೆ ಅವರು ಬರ್ತಾರೆ ಅಂತ ನಾವು ಒಂದು ಬಾರಿ ಅವರನ್ನು ವಿನಂತಿ ಮಾಡಿದ್ದು, ಧನುರ್ಮಾಸಕ್ಕೆ ಬರಬೇಕು ಅಂತ. ಇಲ್ಲಿನ ವಿಶೇಷ ಕೃಷ್ಣನ ಪ್ರಭಾವ ಏನಂತ ಕೇಳಿದರೆ, ಒಂದು ಬಾರಿ ಇಲ್ಲಿ ಬರಲಿಕ್ಕೆ ಹೇಳಿದವರು ಮತ್ತು ನಾವು ಹೇಳದೆ ಬರ್ತಾ ಇದ್ದಾರೆ ಅಂತ, ಅದು ವಿಶೇಷತೆ. ಹಾಗೆ ಮತ್ತೆ ಅವರು ಈ ಶಂಖದ ಪರಿಕಲ್ಪನೆ, ಈ ಗೀತಾಗ್ರಾಮದ ಪರಿಕಲ್ಪನೆ ಅವರಿಗೆ ತುಂಬ ಮನಸ್ಸಿಗೆ ಹತ್ತಿರ ಆದ ಯೋಚನೆಗಳಾಗಿ ಅವರು ಅದನ್ನು ನಮ್ಮ ಜೊತೆ ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನುವಂಥದ್ದನ್ನು ಪದೇ ಪದೇ ಅದರ ಬಗ್ಗೆ ನೆನಪಿಸ್ತಾ ಇರ್ತಾರೆ. ಈ ಮೂಲಕ ನಮಗೆ ಇರುವಂಥದ್ದು ಏನಂತ ಹೇಳಿದ್ರೆ, ನಮ್ಮ ಟ್ರಸ್ಟಿನ ಜವಾಬ್ದಾರಿ ಮತ್ತು ನಮ್ಮ ಗ್ರಾಮದವರ ಜವಾಬ್ದಾರಿ ಮತ್ತಷ್ಟು ಎತ್ತರಕ್ಕೆ ಏರಿದೆ ಅಂತ. ನಾವಿನ್ನೂ ಸುಮ್ಮನೆ ಕೂತ್ಕೊಳ್ಳುವಾಗಿಲ್ಲ ಅಂತ ಹೇಳೋ ಮಟ್ಟಕ್ಕೆ ಬಂದಾಗಿದೆ. ಈಗ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ ಅಂತ.